ಗುರುಪುರ ಮಾಣಿಪೆಟ್ಟು ಶ್ರೀ ಕೋರ್ದಪ್ಪು ಪರಿವಾರ ದೇವಸ್ಥಾನದ ಸಮೀಪ ಮೂಲ ಸಾನ್ನಿಧ್ಯವಿದ್ದ ಜಾಗದಲ್ಲಿ ಉತ್ಖನನ ಮಾಡಿದ ಸಂದರ್ಭ ಸುಮಾರು 300 ವರ್ಷಗಳಷ್ಟು ಹಳೆಯದಾದ ದೈವದ ಮೂರ್ತಿ ಪರಿಕರಗಳು ಪತ್ತೆಯಾಗಿವೆ. ಇಲ್ಲಿನ ಪರಿಸರವಾಸಿಗಳಿಗೆ ಹಲವಾರು ವರ್ಷಗಳಿಂದ ಈ ಜಾಗದಲ್ಲಿ ದೋಷಗಳು ಕಂಡುಬರುತ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಡೆಸಿದ ಹಲವಾರು ಪ್ರಶ್ನೆ ಚಿಂತನೆಗಳು ಅಷ್ಟೊಂದು ಸಮರ್ಪಕವಾದ ಪರಿಹಾರ ವಿಧಾನಗಳನ್ನು ಸೂಚಿಸುವಲ್ಲಿ ವಿಫಲವಾಗಿತ್ತು. ಇದರ ಕಾರಣದಿಂದ ಇನ್ನಷ್ಟು ಸಮಸ್ಯೆಗಳು ಕಂಡುಬರಲು ದೈವಜ್ಞರಾದ ಶಶಿಕುಮಾರ್ ಪಂಡಿತ್ ಅವರನ್ನ ಸಂಪರ್ಕಿಸಿದಾಗ ತಕ್ಷಣವೇ ಇಲ್ಲಿ ಪ್ರಶ್ನೆ ಚಿಂತನೆಗಳು ನಡೆಸುವ ಅನಿವಾರ್ಯವಿದ್ದು, ಪರಿಹಾರದ ಕ್ರಮಗಳು ಆದಷ್ಟು ಬೇಗನೆ ನಡೆಸದಿದ್ರೆ ಮುಂದೆ ಹಲವಾರು ದೋಷಗಳು ಸಂಭವಿಸುವ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದರಿಂದ ಇಲ್ಲಿ ಪ್ರಶ್ನೆ ಚಿಂತನೆಯನ್ನ ದೈವಜ್ಞರಾದ ಶಶಿಕುಮಾರ್ ಪಂಡಿತ್ ರವರ ನೇತೃತ್ವದಲ್ಲಿ ನಡೆಸಲಾಯಿತು. ಅದರಲ್ಲಿ ಕಂಡುಕೊಂಡಂತೆ ಈ ಜಾಗದಲ್ಲಿ ಕಾಬೂರಿನ ತಂತ್ರಿಗಳಾದ ಕೆ ವಿನಾಯಕ ಕಾರಂತರವರ ನೇತೃತ್ವದಲ್ಲಿ ನಡೆಸಿದ ಉತ್ಖನನ ಸಂದರ್ಭದಲ್ಲಿ ಈ ಹಿಂದೆ ಭೂಗರ್ಭದಲ್ಲಿ ಹುದುಗಿದ್ದ ಪ್ರಾಚೀನ ಕಾಲದ ಸುಮಾರು 300 ವರ್ಷಗಳಷ್ಟು ಹಳೆಯದಾದ ಕೋರ್ದಪ್ಪು ಅಥವಾ ಪಂಜುರ್ಲಿ ದೈವದ ಮೂರ್ತಿ, ಕಂಚಿನ ಮೊಲ, ಕಡ್ಸಲೆ, ಗೋಣ, ದೈವದ ಕಲ್ಲು, ಗಂಟೆಮಣಿ, ಸುತ್ತಿಗೆ, ತಂದೇಲ್, ದೀಪ ಮತ್ತಿತರ ಸೊತ್ತುಗಳು ಪತ್ತೆಯಾಗಿವೆ. ಇವುಗಳಲ್ಲಿ ದೀಪ ಮಣ್ಣಿದಾಗಿದ್ರೆ ಉಳಿದ ಸೊತ್ತುಗಳು ಪಂಚಲೋಹ, ಕಂಚು, ಹಿತ್ತಾಳೆ ಮತ್ತು ಕಬ್ಬಿಣದಾಗಿವೆ. ಇವುಗಳಲ್ಲಿ ವಿಶೇಷವೆಂದರೆ ಇಷ್ಟು ವರ್ಷ ಹಳೆಯದಾಗಿದ್ರೂ ಈ ಪರಿಕರಗಳು ಮಣ್ಣಿನಡಿಯಲ್ಲಿ ಹುದುಗಿಯೂ ನಾಶವಾಗದೆ ಉಳಿದಿರುವುದು ವಿಸ್ಮಯವೇ ಸರಿ. ಅಲ್ಲದೆ ತುಳುನಾಡಿನ ದೈವಗಳ ಕಾರಣಿಕತೆಯನ್ನ ಪ್ರತಿಬಿಂಬಿಸುವ ಮತ್ತೊಂದು ನಿದರ್ಶನವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ಖನನದ ಮುಂದಾಳತ್ವವನ್ನು ವಹಿಸಿದ್ದ ವಿನಯ್ ಕುಮಾರ್ ಶೆಟ್ಟಿಯವರು ಈ ಕುರಿತು ಮಾತನಾಡಿದರು. ಶಶಿಕುಮಾರ್ ಪಂಡಿತ್ ಅವರು ಇಲ್ಲಿಗೆ ಸೀದಾ ಬಂದು ನೋಡುವಾಗ ಇಲ್ಲಿ ಈ ಅಜೀರ್ಣ ಅವಸ್ಥೆಯಲ್ಲಿ ಎಲ್ಲ ಪಾರ್ಪಡಿಯಲ್ಲಿ ಬಿದ್ದದ್ದೆಲ್ಲ ಕಾಣಸಿಗಿತ್ತು. ಆಗ ಅವರು ಹೇಳಿದರು, ಇನ್ನು ನಮಗೆ ಪ್ರಶ್ನೆ ರಾಶಿ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ, ಸ್ಥಳದಲ್ಲಿ ರಾಶಿ ಚಿಂತನೆ ಮಾಡಬೇಕಂತ ಹೇಳಿದರು. ಆವಾಗ ಇವರೆಲ್ಲ ನಮ್ಮ ಮನೆಗೆ ಬಂದು, ನಮ್ಮದು ಮಾಣಿಬೆಟ್ಟು ಗುತ್ತು, ಈಗ ಇದು ಪೂರ್ವದಲ್ಲಿ ಕಾರಮಗೂರು ಗುತ್ತಿನ ಜಾಗ. ಈ ಭೂ ಸುಧಾರಣೆ ಕಾಯ್ದೆಯಲ್ಲಿ ಇವರ ತಂದೆ ಉಗಪ್ಪ ಸಪಲಿಗರು ಈ ಜಾಗವು ಬಂತು ಎಲ್ಲರಿಗೆ. ಈಗ ಜಾಗದ ಒಡೆಯರು ಇವರು ಗಂಗಾಧರ ಸಪಲಿಗ. ಆಮೇಲೆ ಬಂದು ನಾವು ಹೇಳುವಾಗ ಇಲ್ಲಿ ಪ್ರಶ್ನೆ ಚಿಂತನೆ ಮಾಡಿ ತೋರುವಾಗ ಇಲ್ಲಿ ಒಂದು ಭಾರಿ ಮೂಲದೊಂದು ಶಿಲೆ ಉಂಟಂತ ಕಂಡು ಬಂತು. ಆ ಶಿಲೆಯಲ್ಲಿ ಕೋರ್ದಪ್ಪನ ಮೂಲ ಸ್ಥಾನ, ಅದರಲ್ಲಿ ಕಂಬೇರ್ಲು ಮತ್ತು ಉಲ್ಲಾಲಿ ದೈವ ನೆಲೆಯಾಗಿತ್ತಂತ ಹೇಳಿದರು. ನಮ್ಮ ಕಾವೂರಿನ ವಿನಾಯಕ ಕಾರಂತ ಅಂತ ತಂತ್ರಿಯನ್ನು ಕರೆಸಿ ಇಲ್ಲಿಯ GT ವಾಸುದೇವ ಭಟ್ಟು ಮತ್ತು ಈ ಊರಿನ ನಾಗರಿಕರು ಮತ್ತು ಗುತ್ತಿನವರು ಚಾಕರಿ ವರ್ಗದವರೆಲ್ಲ ಸೇರಿಕೊಂಡು ಸಂಕೋಚ ಮಾಡಿ ಉತ್ಖನನ ಮಾಡುವಾಗ ಕೆಲವು ಭಾರಿ ಪುರಾತನವಾಗಿದೆ ಒಂದು ವಿಗ್ರಹ ಸಿಕ್ಕಿರುತ್ತದೆ. ಅದು ಯಾವ ವಿಗ್ರಹ ಅಂತ ನಮಗೆ ಗೊತ್ತಿಲ್ಲ. ಕೋರ್ದಪ್ಪನ ಆಗಿರಬಹುದು, ಪಂಜುರ್ಲಿ ಆಗಿರಬಹುದು. ಈ ಹಿಂದೆಯೂ ಹಲವಾರು ವರ್ಷಗಳ ಇತಿಹಾಸವಿರುವ ಪುರಾತನ ಕ್ಷೇತ್ರಗಳನ್ನು ಪ್ರಶ್ನೆ ಚಿಂತನೆಯ ಮುಖಾಂತರ ಉತ್ತಮವಾದ ಪರಿಹಾರ ಮಾರ್ಗವನ್ನು ಸೂಚಿಸಿ ಜೀರ್ಣೋದ್ಧಾರ ಮಾಡಿಸಿದಂತಹ ದೈವಜ್ಞರಾದ ಶಶಿಕುಮಾರ್ ಪಂಡಿತ್ ರವರು ಇಲ್ಲಿಯೂ ಈ ಕ್ಷೇತ್ರದ ದೈವಗಳ ಪುನರ್ ಪ್ರತಿಷ್ಠಾಪನೆಗೆ ಕಾರಣೀಭೂತರಾಗಿರುವುದು ಮತ್ತೊಮ್ಮೆ ಜ್ಯೋತಿಷ್ಯ ಚಿಂತನೆಯನ್ನ ಜನಸಾಮಾನ್ಯರು ಭಕ್ತಿ ಗೌರವದಿಂದ ಕಾಣುವಂತಾಗಿದೆ. ತುಳುನಾಡು ಇಪ್ಪುನಂಚಿನ ಪೂರ್ವಾರಾಧನಾ ಒಂದು ಕ್ಷೇತ್ರದ ಹಲವಾರು ಪವಾಡುಡು ಒಂಜಿ ಮಾಣಿಬೆಟ್ಟದ ಗುರುಪುರ ಕ್ಷೇತ್ರದಲ್ಲ ಒಂಜಿ ಮಹಾ ಪವಾಡ ಅಂದು ಪನೋಡು ಪಂಡ ಐತೆ ಎಂಕುಲು ಊರಿಡೀ ಪೋದು ಪ್ರಶ್ನೆ ವಿಮರ್ಶೆ ಮಲ್ಪನಕ್ಕಲು ಅಂಚ ವಿಮರ್ಶೆ ಮಲ್ಪನಕ್ಕಲ್ನ ಹೃದಯಡು ಆ ಕೋರ್ದಬ್ಬು ಆ ಬಬ್ಬು ಸ್ವಾಮಿ ಎಂಕಲ ಹೃದಯಡು ಉಂತುಡು ಎಂಕಲ ಸ್ಮೃತಿಟ್ಟು ಸತ್ಯನು ಪನ್ಪಾಯಿನಂಚಿನ ಒಂಜಿ ಸಾನ್ನಿಧ್ಯ ಕ್ಷೇತ್ರ ಅಂತ ಅಂಚದು ಈ ವಿಷಯಡು ಎಂಕಲ ಒಂಜಿ ಧನ್ಯತೆದ ಭಾವನೆ ಉಂಡು. ಎಂಕುಲು ಮಲ್ತಿನ ಒಂಜಿ ಆತು ದೇವಸ್ಥಾನಡು ಕೆಲವು ಅಮೃತ ಕ್ಷಣಕ್ಕಲು ಒಂದುಪ್ಪ ಆ ಅಮೃತ ಕ್ಷಣಕ್ಕಲು ನೆಟ್ಟು ಇಂದುಲ ಒಂಜಿ ಅಮೃತ ಕ್ಷಣ ಅಂದು ಎಂಗ್ ಪಣಿಯರಿಗೆ ಇಷ್ಟ ಆ ಒಂಜಿ ವಿಷಯಡು. ನಿರ್ದಾತ್ರ ವೃತ್ತಿ ಜೀವನನ ಜಾಸ್ತಿ ಸಮರ್ಥವಾದ ಮಲ್ಪನ ಜವಾಬ್ದಾರಿ ಇಲ್ಲ ಬಕ ಜಾಸ್ತಿ ಸತ್ಯದಂಚಿ ಎಂಕಲ್ನ ವೃತ್ತಿ ಪೋಯರಿಗೆ ಅವಕಾಶ ತಿಕ್ಕೊಂಡು ಜವಾಬ್ದಾರಿ ಇಲ್ಲ ಇಪ್ಪುಂಡು ಬಕ ಒಂಜಿ ಸಾರ್ಥಕತೆಲ್ಲ ಬರ್ಕೊಂಡು. ಅಲ್ಲದೆ ಈ ಹಿಂದೆ ಭೂಗರ್ಭದಲ್ಲಿ ಅಡಗಿದ್ದ ದೈವ ಪರಿಕರಗಳನ್ನು ಪತ್ತೆ ಹಚ್ಚುವಲ್ಲಿ ಹಲವಾರು ಬಾರಿ ವಿಫಲವಾಗಿದ್ದು, ಈ ಕುರಿತಂತೆ ಕಾಬೂರಿನ ವಿನಾಯಕ ಕಾರಂತರು ಇದನ್ನ ಸಮರ್ಪಕವಾಗಿ ಪತ್ತೆ ಹಚ್ಚಿ ಹೊರತೆಗೆಯುವಲ್ಲೇ ಇವರು ಹಾಗೂ ಇವರ ತಂಡದ ಸದಸ್ಯರಾದ ವಾಸುದೇವ ಭಟ್ ಸಫಲರಾಗಿದ್ದಾರೆ. ಪಂಜುರ್ಲಿ ದೈವದ ಸಾನ್ನಿಧ್ಯ ಉರಿದು ಬೋತುಂಡು ಏನು ಪುನರಪಿ ಪ್ರತಿಷ್ಠಾಪನೆ ಮಲ್ಪಡು ಬಂಡದು ದೈವಜ್ಞರೇ ಶಶಿಕುಮಾರ್ ಪಂಡಿತರೇ ತೆರಿಬಾಯಿ ಪ್ರಕಾರವಾದ ಆ ಪಂಜುರ್ಲಿ ಸಾನ್ನಿಧ್ಯನ ನಮ ಸಂಕೋಚ ಮಲ್ತದು ಬಾಲಾಲಯ ಪ್ರತಿಷ್ಠೆ ಮಲ್ಪನ ಪೊರ್ತುಡು
ಆ ಜಾಗಡು ಉತ್ಖನನ ಮಲ್ತದ್ದು ಅಲ್ಪ ಇತ್ತಿಂಚಿತ್ತಿನ ದಾನ ಒಂಜಿ ಉರಿದಿನ ಅವಶೇಷಾದಳು ಮಾತ ದಾನ ಉಂಡು ಐನ ಮಾತ ದೆಪ್ಪುಡು ಬಂಡದು ದೈವಜ್ಞರ ತೆರಿ ಪ್ರಕಾರವಾದ ಐತ ಒಂಜಿ ಉತ್ಖನನಗೋಸ್ಕರವಾದ ಅಲ್ಪ ಮೂಲಡ ಆರಾಧನೆ ಆ ಒಂದು ಬತ್ತಿನ ಮಾತ ಅವಶೇಷಗಳು ಅಂಜನೆ ದೈವದ ಬಿಂಬ ಲೋಹ ಅವೇ ಪ್ರಕಾರವಾದ ಕಡಸಲೆ ಇಂಚಿತ್ತಿನ ಮಾತ ಎಂಗಳಿಗೆ ಪ್ರಾಪ್ತಿ ಆತುಂಡು ಐನು ನಮ್ಮ ದಾನೆ ಮಲ್ಪಡು ನನ್ನ ಎಂಚ ನಡತನೋ ಬಂಡದು ದೈವಜ್ಞರನ್ನ ಒಂಜಿ ಮಾರ್ಗದರ್ಶನ ಮುಖೇನವಾದ ನಮ್ಮ ಏನು ಪುನಃ ಪ್ರತಿಷ್ಠಾಪನೆ ಮಲ್ಪಡ ಅಥವಾ ಇನ್ನು ವಿಸರ್ಜನೆ ಮಲ್ಪಡ ದಾನೆ ಪಂಡ ಇಟ್ಟು ಭಿನ್ನತೆ ಉಂಡು ಬಂದಾಂಡವು ಎಂಗಳಿಗೆ ಆರಾಧನೆಗೆ ಯೋಗ್ಯತೆ ಬರ್ಪಜಿ ಬಂಡದು ಐನು ಮಾತ ದುಂಬು ನಮ್ಮ ಪ್ರಶ್ನೆಡೆ ಸೇರಿದು ದಾನೆ ಮಲ್ಪಡು ಪನ್ಪಿಂಚಿತ್ರ ಒಂಜಿ ಕಾರ್ಯಗೆ ನಮ್ಮ ದುಂಬು ದೈವಜ್ಞರನ್ನ ಒಂಜಿ ಮಾರ್ಗದರ್ಶನತೆ ತಂದು ದಾನೆ ಮಲ್ಪಡು ಬಂಡದ ನಮ್ಮ ಐಕ್ ಸರಿಯಾಗಿ ಚಿತ್ತಿನ ವ್ಯವಸ್ಥೆನೇ ಮಲ್ಪುವ. ಭೂತಾರಾಧನೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಹಲವಾರು ಗೊಂದಲಗಳು ಮೂಡುತ್ತಿರುವ ಈ ಸಂದರ್ಭದಲ್ಲಿ ದೈವಗಳ ಕಾರಣಿಕತೆಯನ್ನ ಸಾರುವಂತಹ ಇಂತಹ ನಿದರ್ಶನಗಳು ಹಾಗೂ ಇದಕ್ಕೆ ಕಾರಣೀಭೂತರಾದಂತಹ ದೈವಜ್ಞರಾದ ಶಶಿಕುಮಾರ್ ಪಂಡಿತ್ ಹಾಗೂ ತಂತ್ರಿಗಳಾದ ಕಾವೂರಿನ ವಿನಾಯಕ್ ಕಾರಂತ್ರವರ ದಕ್ಷ ಹಾಗೂ ನಿಷ್ಠೆಯ ಶ್ರಮ ಹಾಗೂ ಗ್ರಾಮವಾಸಿಗಳ ಬೆಂಬಲದ ಪ್ರಯತ್ನ ಯಶಸ್ವಿಯಾಗಿರುವುದು ನಿಜಕ್ಕೂ ಶ್ಲಾಘನೀಯ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಗುರುಪುರ.